ವ್ಯಾಜ್ಯಗಳಿರುವ ಮನೆ ಶಾಪಗ್ರಸ್ತ ಮನೆಯಂತೆ. ವ್ಯಾಜ್ಯಗಳು ಸಮಾಜಕ್ಕೆ ಅಂಟಿಕೊಂಡ ಕ್ಯಾನ್ಸರ್ ಎಂದು ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ ಎಸ್ ಅಬ್ದುಲ್ ನಜೀರ್ ಅಭಿಪ್ರಾಯಪಟ್ಟಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ಪುತ್ತೂರು ವಕೀಲರ ಭವನ ನೂತನ ಕಟ್ಟಡವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಕ್ಯಾನ್ಸರ್ನಂತೆ ಸಮಾಜದಲ್ಲಿ ಹರಡಿರುವ ವ್ಯಾಜ್ಯಗಳೆಂಬ ಈ ರೋಗವನ್ನು ನಿವಾರಿಸಲು ನ್ಯಾಯಾಂಗ ವ್ಯವಸ್ಥೆಗೆ ಹೆಚ್ಚಿನ ಮೂಲಭೂತ ವ್ಯವಸ್ಥೆಗಳನ್ನು ಕಲ್ಪಿಸುವ ಅಗತ್ಯವಿದೆ ಎಂದರು. ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನ ಕಲ್ಪಿಸುವುದು ಸರ್ಕಾರದ ಮುಖ್ಯ ಕರ್ತವ್ಯವಾಗಿದ್ದು, ಶಾಂತಿ ಸುವ್ಯವಸ್ಥೆ ಕಲ್ಪಿಸುವ ಜವಾಬ್ದಾರಿ ನ್ಯಾಯಾಂಗದ ಮೇಲೂ ಇದೆ ಎಂದ ಅವರು, ನ್ಯಾಯಾಂಗ ವ್ಯವಸ್ಥೆಗೆ ಉತ್ತಮ ಸೌಕರ್ಯಗಳನ್ನು ಒದಗಿಸುವ ವ್ಯವಸ್ಥೆಯನ್ನ ಸರ್ಕಾರ ಮಾಡಬೇಕಾಗಿದೆ ಎಂದರು. ನ್ಯಾಯಾಂಗ ವ್ಯವಸ್ಥೆಗೆ ಕಾಲಕ್ಕೆ ತಕ್ಕಂತೆ ಮೂಲ ಸೌಕರ್ಯ ಕಲ್ಪಿಸುವ ನಿಟ್ಟಿನಲ್ಲಿ ನ್ಯಾಯಾಂಗ ಮೂಲಭೂತ ಅಭಿವೃದ್ಧಿ ನಿಗಮ ಸ್ಥಾಪನೆ ಕುರಿತು ಚರ್ಚೆಯಲ್ಲಿದ್ದು, ಈ ವ್ಯವಸ್ಥೆ ಆರಂಭಗೊಂಡಲ್ಲಿ ನ್ಯಾಯಾಂಗ ವ್ಯವಸ್ಥೆಗೆ ಇದು ಪೂರಕವಾಗಿರಲಿದೆ ಎಂದು ಅವರು ಹೇಳಿದರು. Object or of the any civilized state or the state government ಏನಪ್ಪಾ ಅಂದ್ರೆ ಜನರಿಗೆ ಶಾಂತಿ ಮತ್ತು ಸುವ್ಯವಸ್ಥೆ ಒದಗಿಸುವುದು ಅದು ಮೂಲ ಕರ್ತವ್ಯ. ನೀವು ಅದಕ್ಕಾಗಿ ಏನ್ ಮಾಡ್ತೀರಾ? ಬೇರೆ ಬೇರೆ ಸೌಕರ್ಯ ಕೊಡ್ತೀರಾ, ರೋಡ್ ಮಾಡ್ತೀರಾ, ಬಸ್ ಸ್ಟ್ಯಾಂಡ್ ಮಾಡ್ತಾರೆ. ಇವಾಗಲೇ ಸಂಜೀವಣ್ಣ ಹೇಳಿದ್ರು, ಬಸ್ ಸ್ಟ್ಯಾಂಡ್ ಇಲ್ಲಿ ಮಾಡ್ತೇವೆ, ರೋಡ್ ಮಾಡ್ತಾ ಇದ್ದೇವೆ, ಇನ್ನಿತರ ಸೌಕರ್ಯಗಳು. ಇಷ್ಟೆಲ್ಲ ಮಾಡಿ 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 ಇಫ್ ದೇರ್ ಇಸ್ ನೋ ಪೀಸ್ in the society, ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಇಲ್ಲದಿದ್ದರೆ ವಾಟ್ ಈಸ್ ದ ಯೂಸ್ ಆಫ್ ರೋಡ್, ವಾಟ್ ಈಸ್ ದ ಯೂಸ್ ಆಫ್ ಬಿಲ್ಡಿಂಗ್ಸ್, ವಾಟ್ ಈಸ್ ದ ಯೂಸ್ ಆಫ್ ಬ್ರಿಡ್ಜಸ್, ವಾಟ್ ಈಸ್ ದ ಯೂಸ್ ಆಫ್ ಆಲ್ ದಿಸ್ ಡೆವಲಪ್ಮೆಂಟ್, ಮಾಡರ್ನ್ ಡೇ ಡೆವಲಪ್ಮೆಂಟ್. ಅಲ್ಟಿಮೇಟ್ಲಿ ಸಮಾಜದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆ ಬೇಕು. ಈ ಲಿಟಿಗೇಷನ್ ಅಂದ್ರೆ ಏನು? ಇಟ್ ಈಸ್ ಕ್ಯಾನ್ಸರಸ್. ಸೊಸೈಟಿಯಲ್ಲಿ ಒಂಥರ ಕ್ಯಾನ್ಸರ್ ಇದ್ದ ಹಾಗೆ ಸಿವಿಲ್ ಲಿಟಿಗೇಷನ್ ಇರೋ ಮನೆಯಲ್ಲಿ ಶಾಂತಿ ಇರೋದಿಲ್ಲ. ಆಕ್ಚುಲಿ ಈ ಭಾಗದಲ್ಲಿ ಹೇಳುವ ಕೆಲಸ ಇದೆ, ಯಾರಿಗಾದ್ರೂ ಒಬ್ಬದ್ದು ಶಪಿಸಬೇಕು, ನಾವು ಕೆಟ್ಟದಾಗಿ ಶಪಿಸಬೇಕು. ಏನು ಹೇಳ್ತೇವೆ? ಬೆಂಕಿ ಬೀಳ್ಲಿ ಅಂತ ಹೇಳ್ತೇವೆ, ಅಂದ್ರೆ ಮನೆ ಸುಟ್ಟು ಹೋಗ್ತದೆ. ಬಟ್ ಅದು ಒಳ್ಳೆಯ ಶಾಪ ಅಲ್ಲ, ಅದು ವರ್ಸ್ಟ್ ಶಾಪ್ ಅಂದ್ರೆ ನಿನ್ನ ಮನೆಗೆ ಸಿವಿಲ್ ಕೇಸ್ ಬೀಳ್ಲಿ ಅಂತ. ಸಿವಿಲ್ ಕೇಸ್ ಬಿದ್ರೆ ಏನಾಗ್ತದೆ? CPC ಅಲ್ಲಿ ಎಷ್ಟೊಂದು ಸೆಕ್ಷನ್ಸ್ ಇದೆ. ಬರೀ ಆರ್ಡರ್ 21 ನಲ್ಲಿ 104 ಸಬ್ ಡಿವಿಷನ್ಸ್ ಇದೆ. IA ಮೇಲೆ IA, ಮತ್ತೆ ಇಲ್ಲಿಯ ಜಡ್ಜಸ್ ನ್ಯಾಯ ಕೊಟ್ರೆ, ಆರ್ಡರ್ ಕೊಟ್ರೆ ಅದರ ಮೇಲೆ ತೃಪ್ತಿ ಆಗುದಿಲ್ಲ, ಹೈಕೋರ್ಟಿಗೆ ಹೋಗ್ತಾರೆ, IA ಮೇಲೆ ಸುಪ್ರೀಂ ಕೋರ್ಟಿಗೆ ಬರ್ತಾರೆ. ನಾನೇ ವಜಾ ಮಾಡ್ತಾ ಇದ್ದೇನೆ.